ಮಧ್ಯಪ್ರದೇಶದ ಗ್ವಾಲಿಯರ್ನಲ್ಲಿ ಒಂದು ಆತಂಕಕಾರಿ ಪ್ರಕರಣ ಬೆಳಕಿಗೆ ಬಂದಿದೆ. ಮಹಿಳೆಯೊಬ್ಬರಿಗೆ ತನ್ನ 5 ವರ್ಷದ ಮಗನನ್ನ ಕೊಂದ ಆರೋಪದ ಮೇಲೆ ಜೀವಾವಧಿ ಶಿಕ್ಷೆಯನ್ನು ವಿಧಿಸಲಾಗಿದೆ. ಜ್ಯೋತಿ ರಾಥೋಡ್ ಬಂಧಿತ ಆರೋಪಿ ಮಹಿಳೆ ಜತಿನ್ ತಾಯಿಯಿಂದಲೇ ಹತ್ಯೆಗೊಳಗಾದ ಮಗ. ಜ್ಯೋತಿಯ ಮಗ ಜತಿನ್ ತನ್ನ ತಾಯಿ ಉದಯ್ ಜೊತೆ ಚಕ್ಕಂದಾಡುವಂತಹ ಸ್ಥಿತಿಯಲ್ಲಿರೋದನ್ನು ನೋಡಿದ್ದಾನೆ. ತಾನು ಕಂಡದ್ದನ್ನು ತನ್ನ ತಂದೆ ಧ್ಯಾನಿಗೆ ಬಹಿರಂಗಪಡಿಸಬಹುದೆಂಬ ಭಯಪಟ್ಟ ಜ್ಯೋತಿ ಪುಟ್ಟ ಕಂದನನ್ನೇ ಕೊಲೆಗೈದಿದ್ದಾಳೆ. ತನ್ನ 5 ವರ್ಷದ ಮಗನನ್ನ ಕಟ್ಟಡದ 2 ಅಂತಸ್ತಿನ ಚಾವಣಿಯಿಂದ ಎಸೆದು ನಂತರ ಅಪಘಾತವಾಗಿದೆ ಎಂದು ನಾಟಕವಾಡಿದ್ದಾಳೆ. ಅಪರಾಧ ನಡೆದ 15 ದಿನಗಳ ನಂತರ ಜ್ಯೋತಿ ಮನನೊಂದು ಧ್ಯಾನಿಗೆ ತಪ್ಪೊಪ್ಪಿಕೊಂಡ್ಲು. ಜ್ಯೋತಿ ಏನಾಯಿತು ಎಂದು ಒಪ್ಪಿಕೊಂಡ ಅನೇಕ ಆಡಿಯೋ ಮತ್ತು ವಿಡಿಯೋ ಸಂಭಾಷಣೆಗಳನ್ನ ಅವರು ರೆಕಾರ್ಡ್ ಮಾಡಿದ್ದಾರೆ ಮತ್ತು ಅವರ ಮನೆಯಲ್ಲಿ ಅಳವಡಿಸಲಾದಂತಹ ಸಿಸಿಟಿವಿ ಕ್ಯಾಮೆರಾಗಳಿಂದ ದೃಶ್ಯಾವಳಿಗಳನ್ನು ಕೂಡ ಸಂಗ್ರಹಿಸಿದ್ದಾರೆ. ಈ ಎಲ್ಲ ಸಾಕ್ಷ್ಯಾಧಾರಗಳನ್ನು ಪರಿಗಣಿಸಿ ಜ್ಯೋತಿಯನ್ನ ತಪ್ಪಿತಸ್ಥೆ ಎಂದು ಘೋಷಿಸಿ ಕೋರ್ಟ್ ಅವರಿಗೆ ಜೀವಾವಧಿ ಶಿಕ್ಷೆಯನ್ನು ವಿಧಿಸಿದೆ.